ಸಾರಿಗೆ ನೌಕರರ ಪ್ರತಿಭಟನೆಯನ್ನ ಬೆಂಬಲಿಸಿ ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ವಿರುದ್ಧ ಘೋಷಣೆ ಕೂಗುತ್ತಾ ಪಾದಯಾತ್ರೆ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಸ್ತಗೀರ ಮುಲ್ಲಾ ಅವರು ಸಾರಿಗೆ ನೌಕರರ 6ನೇ ವೇತನ ಜಾರಿಗೆ ಮಾಡಬೇಕು, ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಿಮಗೇನು 1 ಕೋಟಿ ರೂಪಾಯಿ ಕಾರ್ ಕೇಳ್ತಾ ಇಲ್ಲ, 10 ಕೋಟಿ ರೂಪಾಯಿ ಬಿಲ್ಡಿಂಗ್ ಕೇಳ್ತಾ ಇಲ್ಲ, ಬಂಗ್ಲೆ ಕೇಳ್ತಾ ಇಲ್ಲ. ಅವರು ದಿನನಿತ್ಯದ ಜೀವನ ಸಾಗುವಂತ ಅವರಿಗೆ ವೇತನ ಪಗಾರ ಕೇಳ್ತಾ ಇದ್ದಾರೆ. ತಮ್ಮ ಹೆಂಡ್ರು ಮಕ್ಕಳಿಗೆ, ತಮಗೆ ಒಟ್ಟಿಗೆ ಪಟ್ಟಿಗೆ, ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕಲಿಸುವ ಸಲುವಾಗಿ 6ನೇ ವೇತನ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರೇ, ಲಕ್ಷ್ಮಣ ಸವದಿ ಅವರು ಅರ್ಥ ಮಾಡ್ಕೋಬೇಕು. ನೀವೇನಾದ್ರೂ ಹೊಟ್ಟಿಗೆ ಅನ್ನನೇ ತಿಂತಿದ್ರಪ್ಪ ಅಂತಂದ್ರೆ, ನೀವೇನಾದ್ರೂ ಕರ್ನಾಟಕ ರಾಜ್ಯದ ರೈತರ ಮಕ್ಕಳಾಗಿದ್ರಪ್ಪ ಅಂತಂದ್ರೆ, ನಿಜವಾಗಿಯೂ ಕೂಡ ನಿಮ್ಮ ಅಪ್ಪ ಹುಟ್ಟಿದವರಾಗಿದ್ರಪ್ಪ ಅಂತಂದ್ರೆ. ಈ ಸಂದರ್ಭದಲ್ಲಿ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಚಂದ್ರಗೌಡ ಪಾಟೀಲ, ಕಾಂಗ್ರೆಸ್ ಮುಖಂಡ ಮೆಹಬೂಬ್ ಸಾಬ್ ಆರ್ ತಾಂಬೊಳ್ಳಿ, ರೇಣುಕಾ ಮಣೂರ, ಸಿದ್ದಪ್ಪ ಬೊಮ್ಮನಹಳ್ಳಿ, ಲಕ್ಷ್ಮೀ ಅಗಸರ, ಸುನಂದ ಕಲ್ಲೂರ, ಕವಿತಾ ಮಡಿವಾಳ, ಸಿದ್ದಮ್ಮ ಪೂಜಾರಿ, ಬಾಗಪ್ಪ ಕಲಬುರ್ಗಿ, ರೈತ ಸಂಘ ಹಾಗೂ ಬಿಎಸ್ಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ಒಬ್ಬ ಮೆಕ್ಯಾನಿಕ, ಅವರೊಬ್ಬ ಕಂಟ್ರೋಲರ್, ಒಬ್ಬ ಅಲ್ಲಿ ನಿರ್ವಾಹಕ, ಅಷ್ಟೊಂದು ಸರಳಿ ಇವರು ಅನ್ನೋದು ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀವಿ ನಾವು. ಕಾದರ್ ಭಾಷಾ, ಮೇಲಿನ ಮನಿ, ವಿ4 ನ್ಯೂಸ್, ಸಿಂದಗಿ, ವಿಜಯಪುರ.